ಮಂಗಳೂರಿನ ಇತಿಹಾಸ ಪ್ರಸಿದ್ಧ ತ್ರಿಶೂಲೇಶ್ವರ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಡಿಸೆಂಬರ್ 20ರಿಂದ 23ರ ತನಕ ನಡೆಯಲಿದೆ ಎಂದು ಕ್ಷೇತ್ರದ ಆನುವಂಶಿಕ ಶ್ರೀನಿವಾಸ ಉಪಾಧ್ಯಾಯ ಹೇಳಿದ್ದಾರೆ. ಈ ಕುರಿತು ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 22ರಂದು ತ್ರಿಶೂಲೇಶ್ವರ ದೇವರ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ನಡೆಯಲಿದ್ದು, ಉಡುಪಿ ಶ್ರೀಕೃಷ್ಣ ಮಠದ ಮುಂದಿನ ಪೀಠಾಧಿಪತಿ ವಿದ್ಯಾಧೀಶ ಭಾಗವಹಿಸಲಿದ್ದಾರೆ. 3 ದಿನವೂ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿದೆ ಎಂದು ತಿಳಿಸಿದರು. ಇದೇ ಡಿಸೆಂಬರ್ 20, 21, 22 3 ದಿವಸಗಳಂದು ನಮ್ಮ ಈ ಬ್ರಹ್ಮಕಲಶೋತ್ಸವ ಉತ್ಸವಗಳನ್ನು ಮಾಡ್ತಾ ಇದ್ದೇವೆ. ಕಸ್ಬಾ ಬಜಾರ್ ಗ್ರಾಮದ ಆಸುಪಾಸಿನಲ್ಲಿರುವ ಬಹಳಷ್ಟು ನಮ್ಮ ಭಕ್ತರು ಮತ್ತು ನಾವು 2001ನೇ ಗ್ರಾಮದಿಂದ ನಮ್ಮ ಮೊದಲಿನ ಬ್ರಹ್ಮಕಲಶ ಡ್ಯಾಮ್ನಲ್ಲಿ ಚಿಕ್ಕ ಮಕ್ಕಳಾಗಿದ್ದ ಒಂದು ತ್ರಿಶೂಲ್ ಫ್ರೆಂಡ್ಸ್ ಎಂಬ ಗ್ರೂಪ್, ಇವರೆಲ್ಲ ಸಹಕಾರ ಅವರು ನಮ್ಮ ದೇವಸ್ಥಾನಗಳ ಬಹಳಷ್ಟು ಮುತುವರ್ಜಿಗೊಂಡಿದ್ದಾರೆ. ಅವರಿಗೆ ಹಿರಿಯರಾಗಿ ಕೆಲವು ಜನ ಪೈಯವರು ಇದ್ದಾರೆ, ಭಾಸ್ಕರ್ ಪೈಯವರು, ಅವರು ಅಂಥವರೆಲ್ಲ ಅವರಿಗೆ ಬಹಳ ಪ್ರೋತ್ಸಾಹವನ್ನು ಕೊಡುವುದರಿಂದ ಅದರಿಂದ ಅವರು ಕೂಡ ಇದರ ವಿಷಯದಲ್ಲಿ ಬಹಳ ಮುತುವರ್ಜಿಯನ್ನು ತೆಗೆದುಕೊಂಡು ಮೋಹನ್ ಅಂತೇಳಿದ್ದಾರೆ ಅವರೇ ತಗೊಂಡದ್ರಿಂದ ನಮ್ಗೆ ಕೂಡ ಬಂದು ಅವರಿಗೆ ದೇವಸ್ಥಾನ ಪೇಂಟಿಂಗ್ ಅದನ್ನೆಲ್ಲ ಮೊದಲು ಮಾಡಿದ್ದಾರೆ. ಈಗಲೂ ಎಲ್ಲ ಅದನ್ನು ವಿಜೃಂಭಣೆಯಿಂದ ಮಾಡಬೇಕು ನಮ್ಮ ಸಹಕಾರ. ಕಸ್ಬಾ ಬಜಾರದ ಸುಮಾರು 100ಕ್ಕೂ ಮಿಕ್ಕು 100-200 ಭಕ್ತರೆಲ್ಲ ಇದನ್ನು ಒಟ್ಟಿಗಿದ್ದಾರೆ. ಈ ವೇಳೆ ಕಾರ್ಯಕ್ರಮದ ಸಂಯೋಜಕ ಸುಧಾಕರ್ ಪೇಜಾವರ, ಮುಕ್ತೇಸರ ರಾಧಾಕೃಷ್ಣಮೂರ್ತಿ ಉಪಾಧ್ಯಾಯ ಮತ್ತಿತರರು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.